ಮುದದಿಂದ ನಿನ್ನ ಅಂಚೆ ಮರಣ ನಮ್ಮೇರ ಆಟ ಗೊತ್ತಾಯ್ತು ಅಂದೆ ಬಾರಿ ಒಳ್ಳ ಪುಸ್ತಕ ಇಂಚಿನ ಪ್ರಸಂಗ ಒಂದು 4 ಜನ ಬರ್ತೇನೆ ಬೋರಿ ಗಾಡಿ ಬೈದಿನ ಬರ್ತೇನೆ ಮುಂತಗೊಳ ತಗೊಳ್ಳು ಜನಕಾಯಿ ಘಟನೆ ತಗೊಳ್ಳು ಅಂದೆ ಊರ ಕಪ್ಪು ರಗಳೆ ಬೊಲ್ದು ಮಾಡ್ಬಾರ ಎದ್ದು ಬಣ್ಣ ಮಾಡಿ ರಾತ್ರಿ ತುಂಡ ತೊರತ್ತೆ ದಿಪ್ಪು ಅಂದೆ ಬರ್ತೇನೆ ನಮ್ಮದು ಪುರುಷಾಂಗ ಉಂಟು ನಿಮ್ಮಲ್ಲಿ ಆಡಿ ನೋಂಡೆ ಎನ್ನ ನೀರು ಅಂತಿಗೆ ಮಲ್ತೇರು ಗೊಬ್ಬಾದಿಗೇರು ಮರು ದಿವಸ ಬಂದಿಂದ ನಿಗಂಟ ಹೆಂಗಿ ಯಕ್ಷಗಾನ ಕಲಾವಿದರನ್ನ ಕಂಡ ಪಾತಿರ್ನು ಮಣ್ಣ ಭಾರಿ ಇಷ್ಟ ಗಾಂಡ ಬರ್ತೇನೆ ಯಾನೆಂದಿನ ಒಳ್ಳ 4 ಜನ ಬರುವೇನು 5 ದಿನ ಆಜೇ ಜನ ಮಗನ 6 ಜನ ಟೆಂಚಿನ ತಾಟ ಅಂದ್ಕೊಂಡೆ ಈಗ ನಿಮ್ದು ತುಳು ನಮಗೆ ಬರುವುದಿಲ್ಲ ಅಂದೆ ಕನ್ನಡ ಒಂದಂತ ಮಾತಾಡ ಅಂಕಲ ಹಾಗಾದ್ರೆ ನೀವು ಎಂತದ್ದು ಪ್ರಸಂಗ ಆಡುತ್ತೀರಿ ಅಂದೆ ಕುರ್ಲಾದ ಚರಿತ್ರೆ ಅಂದಾಗೆ ಇದರಲ್ಲಿ 6 ಜನರಲ್ಲಿ ಎಂತದ್ದು ಯಾರು ನ್ಯಾಸ ಮಾಡುವುದು ಹೆಚ್ಚಿನ ಮಾಡುವುದು ವೇಷ ಮಾಡುವುದು ಐಕು ಉದ್ದದ ಒಂದು ಜನ ಸುವರ ಊದ್ ಬರ್ತಿರಲ್ಲ ಕಲ್ಲು ಆಜಂತ ಸೀರಿಯಸ್ ಆಗಿ ಒಂದು ಹಿರಣ್ಯ ಕಾಜಿ ಪುನಃ ಬುಡೇದಿ ಕರಿಯದು ಹಿರಣ್ಯ ಕಾಜಿ ಪುನಃ ಬುಡೇದಿ ಕರಿಯದು ಇಂಚಿನ ಕರಿಯದು ಓಕೆ ಕೈಯದು ಒಕ್ಕ ಹಿರಣ್ಯ ಕಾಜಿಪು ಹಿರಣ್ಯ ಕಾಜಿಪು ಕಜಿಪು ಕಜಿಪಿನ ವಡಸು ಅದಕ್ಕೆ ಹಿರಣ್ಯ ಕಾಜಿಪು ಹಿರಣ್ಯ ಕಶಿಪು ಒಕ್ಕ ಪುರ್ಲಾದೆ ಉಗ್ರ ನರಸಿಂಹ 4 ಜನ 4 ಜನ ಆಟ ಕಾಲ ಒಕ್ಕ 2 ಜನ ಹೆಚ್ಚಿನ ಕೇಂದ್ರ ಅದು ಇದರಲ್ಲಿ ಯಾರಾದ್ರೂ ಜ್ವರ ಬಂದರೆ ಪಗತೆ 4 ಜನ ಜ್ವರ ಬರ್ತದೆ ಆಗಲೇ ಪಗತೆ ಅಂತೆ ನೆಟ್ಟು ಚಂಡದಾರಿ ಇದ್ದೇರು ಮದ್ದಲ್ದಾರಿ ಇದ್ದೇರು ಮಾತ ಭಾಗವತ ಅರ್ಲದ್ದೆ ರಂಗ ಸಜ್ಜಿಗೆಯವರು ಉಂಟು ಯಾನಿಗೆ ಎಂದಿನ ಆರೇಕಲೆ ಸಜ್ಜಿಗೆ ಬೇಕಾದ ಬಣ್ಣದ ಉಂಟೊಂದು ಬಾಂಧವತ್ತು ರಂಗ ಸಜ್ಜಿಗೆದ ಭಾಗವತೇರು ಉಲ್ಲಾಸ ಮಲ್ಪನಾಡ ಬಂಡೆ ಉಗ್ರ ನರಸಿಂಹ ಮಲ್ಪನಾಡ ನೀನು 3ನೇ ಕಂಬದಲ್ಲಿ ಕೂತ್ಕೊಳ್ಳು ಆಟ ಆಗುವಾಗ ಅಲ್ಲಿ ಕೂತ್ಕೊಳ್ಳು ಬಂದು ಮೇರೆ ಬುಡಾರೋ ಜೋಪರವೇ ಇಲ್ಲಿ ಕಾಂಡೇನೆ ಕುರ್ಲಾದೆ ಮಲ್ಪನಾಡ್ಲ ಉಗ್ರ ನರಸಿಂಹ ಮಲ್ಪನಾಡ್ಲ ಲಟಾಯಿ ಉಗ್ರ ನರಸಿಂಹ ಮಲ್ಪನಾಯ ಅಂತ ಹಣ ಪತ್ತದೆ ಉರ್ಲಾದೆ ಮಲ್ಪನಾಡ ಕೇಳು ನನಗೆ 50 ಇದ್ರೆ ಕೊಳ್ಳು ನಾಳೆ ಬಟವಾಟಿಯಲ್ಲಿ ಕೊಡ್ತೇನೆ ನಿನಗೆ ಮೊದಲು ಗೆಲ್ಲಿಕ್ಕೆ ಸಣ್ಣ ನನ್ನದಿದ್ದದ್ದು ಭಾಗವತ ತಗೊಂಡಿದ್ದಾರೆ ರಂಗ ಸಜ್ಜಿಗೆ ಜೊಪ್ಪರೆ ಓದಿನ ಅದೇ ತೊಂದರೆ ಈಗ ರಾತ್ರಿ ನಾನು ರಂಗಸ್ಥಳದಲ್ಲಿ ನೋಡ್ತೇನೆ
ಓ ಆಟ ಗುರು ಅಂದ್ರೆ ಹಿರಣ್ಯ ಕಟಿ ಪುನಃ ಪ್ರವೇಶ ನಿನ್ನ ಆದಿಯಲ್ಲಿ ಬದಲಾಯನೆ ನಿನ್ನ ಆದಿಯಲ್ಲಿ ಇಚ್ಚಿದೆ ಹರಿಮಂಡ ದೇವೇರಿ ಹರಿ ಹರಿ ಅವಿ ಆಯ್ತು ನನ್ನ ಆದಿ 3ನೇ ಕಂಬದಲ್ಲಿ ಇದ್ದಾನೆ ಬೇಗೋಣದು ಕಾಲದಲ್ಲಿ ದಿಬ್ಬ ಬಣ್ಣದ ಉಗ್ರ ನರಸಿಂಹ ಅವಳುತ್ತಿ ಜ್ಞಾನಾಯನ ಮಂಡ್ಯ ಊಟಾಡಿಂದು ಎಲ್ಲಿ ಊರ ಕೋಣಗ ಸಭೆಟ್ಟು ಚರ್ಮೂರ್ತಿನ ಕೋಟ ಕಲಾವಿದರು నాకు ಒಗ್ಗಟ್ಟಾಜಿಡ ಆಟಲ ಮಿತ್ತು ಊರುಜಿ ಮದಪ್ಪು ಮುಡಿ ಮುಡಿ ನಂಬಿದಾದ ಒಟ್ಟಾಗ ಆಟ ಅಂಡ ಇದು ಬಂದೆ ಪುಲ್ಲೆ ಮುಟ್ಟ తీయే గడిద్ర గజ్జరి ఇల్లడే బంచెత్తే కాంటే ఎన్నామేరు బుర్కార్ మెల్పునగడే ఎన్నామేరు తండేలి అందే కండేలి తండేలి అన్న మలకెల ఈ పూట కొంచెం బుర్కార్ ఉచ్చిలద ఊరుడు 4 ఓటండు మీంద ఆయరే కడలికి రంపోని ఓపే మా దేవరారే గాయసని ఇట్ల చెడిలాకంటే పూర్తి చేద్దానికి వారి వర్లే వచ్చారు జోకులు మళ్ళా అనగా అమ్మలు దయ్యోడాగా 6 నెలలు ఓడించారు ఈతు బర్సగాలి ఓట కప్ప ఊరు మెరణ ఓట సండిల మీద చేస్తారు దయ్యోడిని కాపమంటే రడ్డు జోకులేని కొంచెం ఇల్లు మీదటే ఊపేరే బాకీలు పడితే పురలే ఉంది వ్యవస్థ పుర తింది సంధ్యం తింది తాక అదుకోండి ఆయలంచనే ఎన్నలంచనే అవస్థలు దయ్యాడి నమ్మేరు అంచపోయారు నువ్వే ఎంచపోతే ఇచ్చింది ఇల్లాడు పొంజోలి అన్నీ ఎక్కల్లా తీరిపోతారు కొంచెం అట్టిలో ఆవిడ పొంజో ఆవిడ దాదా అనుకోడు ఇద్దరికేంటి మధ్య మేవడ మధ్య మేపినవన్నీ మన సార్లు ఈ నిన్న మేక్కాడ పనోడు ఓ కాంపర
ನೆಗ್ಯ ಲೆಕ್ಕನ ಬಾರಿಗೆಲ್ಲ ಕಂಡು ವಿಷಯ ದೂಲ ನಮ್ಮೇಲೆ ನಮ್ಮನೆ ಇಲ್ಲದೆ ವಿಜಯ ಬರ ಬಿಡು ಪೂಜಾರ ನಮ್ಮ ವಿಜಯ ಬಂದ ಪೂಜಾರೆ ನಮಗ್ ವಿಜಯ ಪೋಡು ನಿಜ ಅವೇ ವಿಜಯ ಪೋಚೆ ಎಂಚ ವಿಜಯ ಪೋದು ದಿನ ಪೋವಾಂಡಲ್ಲ ನಮ್ಮನ್ನು ಕುಕ್ಕು ಮಾಡ್ತಾರೆ ಇರ್ಲಿಕ್ಕೆ ತೀರ್ತಿಯ ಅಂಜಿ ಅದಕ್ಕೆ ದಾದಾಳ ಪಡುವಾನೆ ದಾದಾ ಮೂರು ತಿರುಗಾರ ಇಂಚ ಅಂಗಡಿ ಒಂಜಿ ವಿಷಯ ಮಾಡೋಣ ಮೇಕೆ ಎಂಚೆ ಮೇಕೆ ಓ ಇಲ್ಲಡೆ ನಂಗೆ ತಿನ್ನೇನೆ ತಿಪ್ಪಿ ಅಂಜಿ ತುಯಿನೇನೆ ತುಪ್ಪಿ ತುಯಿನೈ ತುಪ್ಪಿ ತಿನ್ನೇನೆ ತಿನ್ನಡೆ ಪಸತ್ತು ಅವರು ದಾದಾ ಅವರು ದಾದಾ ಅವರು ಎಂಗೊತ್ತು ಜನ್ನ ಹೆಂಗ್ ಬಂಜಿ ಮಾತಿನ ಅವರು ಏಕೆ ಹೆಂಗ್ ಅಂಚತ್ತನ್ನ ಅಂಚತ್ತೆ ಮಗ ಇವೇಗ ಮದಿಮೆನ ಅನ್ನೆ ಬಂದ ಏವು ಅಮ್ಮೆ ಕೈತಿ ಬಕ್ಕ ಅನ್ನೆನೇ ಪ್ರಧಾನ ಅಂದ್ರೆ ಇವು ಎದ್ದುವುದು ಉಂಟುದು ಬೆಕ್ಕೆ ಬಂದು ಮದ್ವೆ ಆಗ್ಬೋದು ಬೊಕ್ಕ ಇವೇಕೆ ಈ ಇತ್ತಿನ ಬರ್ತ ಬರಂತೆ ಅಲ್ಲ ಇದು ಮೆಕ್ಕೆ ಮಾತಿನ ನೀವು ಭೂತಾನೋಡುಲ್ಲತ್ತೆ ಗುರುಸ್ಥಾನ ಹೊಡಿತಿನ ಏಪಲವಾ ಇಲ್ಲ ಅಂಚೆ ಉಂಟು ನಿಂದಕ್ಕೆ ಮಧ್ಯಮ ಆಪಿನ ಕ್ರಮಣೆ ಸುರುಟು ಪಲಾಯಿ ಅಂದೆ ಐದು ಪಕ್ಕ ಮೆಕ್ಕೆ ಅನ್ನ ಓ ಅಂದ್ರೆ ನಮ್ಮ ದಿನಾಲ ಒಂದೊಂದು ಕೋತಿಗೆ ತೂವಲ್ಲ ಪೋಯ್ ಮಧ್ಯಾಹ್ನ ಒಂದೊಂದು ಹಾಕೊಂಡು ಒಂದು ಕಚ್ಚಿಲ ಹೋಗಿ ಅಂಚೆ ಆಪು ಅಂಚೆ ಹಾಕುದು ಅಮ್ಮೇರು ಇದು ಸೈದ್ಯ ಅಮ್ಮೆ ಒಂದು ಉಂದತಿ ಕಮ್ಮದ ಕಂಬದ ಕರ್ಮ ಅಂದವಿ ಇನ್ನೊಟ್ಟು ಸೇರ್ನ ಎಂಕಲ ಮಾರ್ಲು ಗಾದೆ ಕರ್ಮದಾರು ಕರ್ಮದಾವ್ ಅದು ಕೆರ್ಕೊಂದು ಮಣ್ಣಗ ಆಪಿಗೆ ಚೆನ್ನ ಕುರ್ಕರೆ ತಂದೆ ತಂದೆ ಬಗ್ಗೆ ಅಲ್ವಿ ಇದು ಈ ನಾಪುಜಮ್ಮ ಇತ ಈ ಬೋದು ಇಸೆ ಬೋದು ಅಮ್ಮ ತಗೊಂಡು ಎಂಜಿನಂದು ಅನ್ನಾಗೊಂದು ಮದುವೆ ಅವರು ಅಂದು ಹಾಕಿರತ್ತೆ ಒಡೆ ಈ ಜಾಗ ಬಂದಿದ್ದಾನೆ ನೀವು ಬನ್ನಿ ಬರ್ತಾನೆ ನಾನು ಅಂಚೆ ಸುಲಭತ್ತವು ತಾನ ಅನ್ನ ಬನ್ನಿ ಮದುವೆ ಹೋದು ಅನ್ನೆ ಬೇಕು ಒಯ್ತೊಂದೊಂದು ಅಂಚತ್ತು ಅನ್ನಾಗೊಂದು ಮದುವೆ ಅವರು ಐಕೊಂದು ಇಸೆ ಅಮ್ಮ ಅಂತ ಪಾತ್ರೆನ ಕ್ರಮ ಹೆಂಗ್ ಎಂತ ಎಂತ ಉಂಟು ಈಚೆ ಒದ್ದೆ ಕೊಟ್ಟು